ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಈಗ ಗಂಟೆಷ್ಟು ಗಂಟೆ ಆಯ್ತು? ಕರೆಕ್ಟ್ 4:30 ಊಟ ಮಾಡಿ ಆಯ್ತು, ಚಾಯ್ ಆಯ್ತು, ಎಲ್ಲ ಆಯ್ತು. ಊಟ ಮಾಡಿದಷ್ಟೇ ನಾನು ಈಗ ಒಂದು 4 ಗಂಟೆ ಅಂದಾಜಿ ಊಟ ಮಾಡಿದಷ್ಟೇ. ಆಮ್ಲೆಟ್ ಮಾಡಿ ಊಟ ಮಾಡಿದ್ದು. ಅದೇ ರೀತಿ ಮನೆಯಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾರೆ, ಮತ್ತೆ ನಮ್ಮ ಮನೆಯ ಜೂಲಿ ಉಂಟು, ಜಾಣಿ ಉಂಟು. ಜೂಲಿಯ ಮೇಲೆ ಹೆಣ್ಣು ಅಲ್ಲ, ಹುಣ್ಣು ಎಲ್ಲ ಕಡಿಮೆ ಆಗಿದೆ. ಹುಣ್ಣು ಟಿಕ್ಸ್ ಉಂಟಲ್ಲ, ಅದೆಲ್ಲ ಕಡಿಮೆ ಆಗಿದೆ ಈಗ. ಸಾಧಾರಣ ಒಳ್ಳೆ ರೀತಿಯಲ್ಲಿ ಕಡಿಮೆ ಆಗಿದೆ. ಒಳ್ಳೆ ಮದ್ದು, ಬುಟೆಕ್ಸ್ ಎಂಬ ಮದ್ದು. ಅದೇ ರೀತಿ ಮಳೆ ಬರುವಾಗ ವಾಟರ್ ಫಾಲ್ಸ್, ಜಲಪಾತ ನೋಡಲು ಸುಂದರವಾಗಿರುತ್ತದೆ. ಅದೇ ರೀತಿ ನಮ್ಮೂರಿನಲ್ಲಿ ಉಂಟು 2 ಜಲಪಾತ ಉಂಟು. ಒಂದು ಗೋಳಿದಡ್ಕ ಸೈಡ್ ಅಲ್ಲಿ ಉಂಟು. ಗೋಳಿದಡ್ಕದ ಲಿಂಕ್ ಬೇಕಾದ್ರೆ ಮ್ಯಾಪ್ ಲಿಂಕ್ ಕೆಳಗೆ ಕೊಡ್ತೇನೆ. ಒಂದು ಒಳ್ಳೆ ಚಿಕ್ಕ ಒಂದು ಜಲಪಾತ ಉಂಟು. ಮತ್ತೆ ಜಲಪಾತ ಎಲ್ಲಿ ಇರುವುದು ಅಂತ ಹೇಳ್ಬೇಕಾದ್ರೆ ಕಿನ್ನಿಂಗರು ಅಲ್ಲಿ ಒಂದು ಸೂಪರ್ ಆಗಿರೋ ಒಂದು ಜಲಪಾತ ಉಂಟು. ಅದು ಯಾರಿಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ. ಅದೊಂದು ಐಡ್ ಆಗಿರೋ ಒಂದು ಜಲಪಾತ, ಸೂಪರ್ ಆಗಿರೋ ಜಲಪಾತ. ಮತ್ತೆ ಫೇಮಸ್ ಆಗಿರೋ ಒಂದು ಜಲಪಾತ ಉಂಟು ಕರ್ನಾಟಕದಲ್ಲಿ. ಅದರ ಹೆಸರು ಏನು? ಅಬೆ ಜಲಪಾತ, ಅಬೆ ಫಾಲ್ಸ್ ಅಂತ ಹೇಳ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ABBEY ಅಬೆ ಫಾಲ್ಸ್ ಅಂತ ಹೇಳ್ತಾರೆ. ಇದು ಕರ್ನಾಟಕದ ಒಂದು ಫೇಮಸ್ ಆಗಿರೋ ಒಂದು ಜಲಪಾತ. ಇದು ಎಲ್ಲಿ ಇರುವುದು? ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ. ಮಡಿಕೇರಿಯಲ್ಲಿ ಇರುವುದು. ಮಡಿಕೇರಿಯಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ಇರೋದು ಪ್ಲೇಸ್ ಆಗಿದೆ. ಮತ್ತೆ ಮಂಗಳೂರಿಂದ 144 ಕಿಲೋಮೀಟರ್ ದೂರದಲ್ಲಿ ಇರುವುದು. ಮತ್ತೆ ಬೆಂಗಳೂರಿಂದ 268 ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಈ ಅಬೆ ಫಾಲ್ಸ್. ಫೇಮಸ್ ಆಗಿರೋ ಒಂದು ಫಾಲ್ಸ್ ಆಗಿದೆ. ಅಷ್ಟು ಒಂದು ವೈಬಿರುವ. ಇಲ್ಲಿಗೆ ಟಿಕೆಟ್ ಪ್ರೈಸ್ ಎಷ್ಟು ಅಂತ ಹೇಳ್ಬೇಕಾದ್ರೆ 10 ರೂಪಾಯಿಂದ 15 ರೂಪಾಯಿ ಟಿಕೆಟ್ ಪ್ರೈಸ್ ಒಬ್ಬನಿಗೆ. ಮತ್ತೆ ತುಂಬಾ ಹೇಳಿಕೊಂಡು ಇದರ ಬಗ್ಗೆ. ಸೂಪರ್ ಆಗಿರೋ ಒಂದು ಫಾಲ್ಸ್ ಆಗಿದೆ. ನಾನು ಇಷ್ಟುವರೆಗೆ ಹೋಗ್ಲಿಲ್ಲ. ಅದೇ ರೀತಿ ಮಳೆ ಬರುವಾಗ ನಿಮಗೆ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಶೇರ್ ಮಾಡಿದ್ದು. ಅಷ್ಟು ವೈಬಿರೋ ಒಂದು ಪ್ಲೇಸ್ ಆಗಿದೆ ಅಬೆ ಫಾಲ್ಸ್ ಅಂತ. ಅಬೆ ಫಾಲ್ಸ್ ಅಂತ ಹೇಳುತ್ತಾರೆ. ಇದು ಮಡಿಕೇರಿಯ ಒಂದು ಫೇಮಸ್ ಆಗಿರುವ ಒಂದು 1 ಡೇ ಟ್ರಿಪ್ಗೆ ಹೋಗುವ ಒಂದು ಒಳ್ಳೆ ರೀತಿಯ ಒಂದು ವಾಟರ್ ಫಾಲ್ಸ್ ಆಗಿದೆ ಅಬೆ ಫಾಲ್ಸ್. ಎಷ್ಟು ಎತ್ತರದಿಂದ ಬೀಳ್ತದೆ ಅಂತ ಹೇಳ್ಬೇಕಾದ್ರೆ 70 ಫೀಟ್ ಇಂದ ಬೀಳ್ತದೆ. ಇದು ಎತ್ತರದಿಂದ ಬೀಳುವುದಲ್ಲ, ಒಂದು ಸುಂದರವಾಗಿ ಅಗಾಲವಾಗಿ ಮೇಲಿಂದ ನೀರು ಬೀಳುವ ಒಂದು ವಾಟರ್ ಫಾಲ್ಸ್ ಆಗಿದೆ. ಅಬೆ ಫಾಲ್ಸ್, ಅಬೆ ಫಾಲ್ಸ್ ABBEY ಅಬೆ ಫಾಲ್ಸ್ ಎಲ್ಲಿರುವುದು ಹೇಳಿದ್ದೇನೆ. ಅದೇ ರೀತಿ ಇದು ಮಡಿಕೇರಿಯಲ್ಲಿ ಇರುವುದು. ಕರ್ನಾಟಕದಲ್ಲಿ ತುಂಬಾ ಜಲಪಾತ ಉಂಟು. ಅದೇ ರೀತಿ ಅಬೆ ಫಾಲ್ಸ್ ಒಂದು ಕರ್ನಾಟಕದ ಫೇಮಸ್ ಆಗಿರೋ ಒಂದು ವಾಟರ್ ಫಾಲ್ಸ್ ಆಗಿದೆ. ಅಷ್ಟು ವೈಬಿರೋ ಸುಂದರವಾಗಿರುವ ಕಾಫಿ, ಕರಿಮೆಣಸು ಅದರ ನಡುವೆ ಇರುವ ಒಂದು ಪ್ಲೇಸ್ ಆಗಿದೆ ಅಬೆ ಫಾಲ್ಸ್. ಟಿಕೆಟ್ ಪ್ರೈಸ್ ಆಗ ಹೇಳಿದ್ದೇನೆ 10 ರೂಪಾಯಿ ಇರುವುದು ಟಿಕೆಟ್ ಪ್ರೈಸ್. ಮತ್ತೆ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು 10 ರೂಪಾಯಿ 15 ರೂಪಾಯಿ ಕೊಡಬೇಕು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮೈಸೂರಿನಿಂದ 122 ಕಿಲೋಮೀಟರ್, ಮಂಗಳೂರಿಂದ 144 ಕಿಲೋಮೀಟರ್, ಬೆಂಗಳೂರಿನಿಂದ 268 ಕಿಲೋಮೀಟರ್ ದೂರದಲ್ಲಿ ಇರುವುದು. ಅಷ್ಟು ವೈಬಿರೋ ಒಂದು ಪ್ಲೇಸ್ ಆಗಿದೆ. ನೀವು ಪಕ್ಕ ಹೋಗಿ. ನಾನು ಹೋಗ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಸೊಳ್ಳೆ ಉಂಟು. ಆ ರೀತಿ ಮಳೆ ಬರುವ ಸಾಧ್ಯತೆ ಉಂಟು. ನಿನ್ನೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಮೋಡ ಉಂಟು. ಅದೇ ರೀತಿ ಮಳೆ ಬರುವ ಟೈಮಲ್ಲಿ ವಾಟರ್ ಫಾಲ್ಸ್, ಜಲಪಾತ ನೋಡ್ಲಿಕ್ಕೆ ಸುಂದರವಾಗಿರುತ್ತದೆ. ನಮ್ಮ ಊರಿನಲ್ಲಿ 2 ಜಲಪಾತ ಫೇಮಸ್ ಆಗಿ ಉಂಟು. ಒಂದು ಕಿನ್ನಿಂಗರ್ ಎಂಬ ಪ್ಲೇಸ್ ಅಲ್ಲಿ, ಮತ್ತೊಂದು ನಮ್ಮ ಊರಿನಲ್ಲಿ ಗೋಳಿದರ್ಕ ಎಂಬ ಪ್ಲೇಸ್ ಅಲ್ಲಿ ಒಂದು ಚಿಕ್ಕ ವಾಟರ್ ಫಾಲ್ಸ್ ಉಂಟು. ಅಷ್ಟು ವೈಬಿರುತ್ತದೆ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ. ಅದು ಎಂಜಾಯ್ ಮಾಡ್ಲಿಕ್ಕೆ ಅಷ್ಟು ವೈಬಿರುತ್ತದೆ. ಇದು ಎಷ್ಟು ಗಂಟೆ ಓಪನ್ ಆಗ್ತದೆ? ಬೆಳಿಗ್ಗೆ 9 ಗಂಟೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಇರ್ತದೆ. ಅದೇ ರೀತಿ ಚಿಕ್ಕ ಮಿನಿ ಇನ್ಫಾರ್ಮೇಶನ್ ಲಾಗ್. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾನು ಗಾಯ್ಸ್, ಬೈ ಬಾಯ್.